ಕರಾವಳಿಯಲ್ಲಿ ದೇವರ ಮಹಿಮೆಗಿಂತ ದೈವಗಳ ಕಾಣಿಕಕ್ಕೆ ಜನರು ಮಣಿಯುತ್ತಾರೆ. ದೈವಗಳ ಉಗ್ರ ಕೋಪಕ್ಕೆ ಭೀತಿಗೊಂಡು ಆರಾಧನೆಯನ್ನ ಮಾಡ್ತಾರೆ. ಅದೇ ರೀತಿಯ ಭೀತಿಯಿಂದಲೇ ಆರಾಧನೆಗೊಳಗಾದ ಲೆಕ್ಕೆಸಿರಿ, ಕಲ್ಕುಡ, ಕೊಡಮಣಿತಾಯ ದೈವಗಳು ಇದೀಗ ಭಕ್ತರ ಸಂಕಷ್ಟಗಳನ್ನ ಪರಿಹರಿಸುವ ರಕ್ಷಕ ದೈವಗಳಾಗಿ ಕಾರಣಿಕವಾಗಿ ಮೆರಿತಾ ಇವೆ. ಈ ಮಹಿಮೆಯ ದೈವದ ನೇಮೋತ್ಸವದ ವೈಭವ ಇಲ್ಲಿದೆ ನೋಡಿ. ಹೌದು, ಇದು ಪರಶುರಾಮನ ಸೃಷ್ಟಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕಣಿಯೂರಿನ ಪದ್ಮುಂಜ ಗ್ರಾಮದಲ್ಲಿನ ದೈವಗಳ ಕಾರಣಿಕದ ಕಥೆ ಇದು. 12 ವರ್ಷಕ್ಕಿಂತ ಮೊದಲು ಇಲ್ಲಿ ಈ ದೈವಸ್ಥಾನ ಹಾಳು ಬಿದ್ದಿತ್ತು. ದೈವಗಳಿಗೆ ಯಾವುದೇ ರೀತಿಯ ಆರಾಧನೆ ನಡೆಯುತ್ತಿರಲಿಲ್ಲ. ಪರಿಣಾಮ ಈ ಊರಿನ ಮಾಗಣಿಯ ಜನತೆ ಅನೇಕ ಸಂಕಷ್ಟ, ರೋಗ ರುಜಿನ, ಅಕಾಲಿಕ ಸಾವು ನೋವುಗಳಿಂದ ಬಳಲ್ತಾ ಇದ್ರು. ಈ ಬಗ್ಗೆ ಪ್ರಶ್ನಾ ಚಿಂತನೆ ಇರಿಸಿದಾಗ ಹಾಳು ಬಿದ್ದಿರುವ ದೈವಸ್ಥಾನವನ್ನ ಅಭಿವೃದ್ಧಿ ಮಾಡಿ ನೇಮ, ಪರ್ವ ಮತ್ತು ಉತ್ಸವಾದಿಗಳನ್ನ ಮಾಡಿದ್ದಲ್ಲಿ ಊರು ಸುಭೀಕ್ಷವಾಗುತ್ತದೆ ಎಂದು ತಿಳಿದು ಬರುತ್ತದೆ. ಆ ಬಳಿಕ ಊರ ಜನತೆ ದೈವಸ್ಥಾನವನ್ನ ನಿರ್ಮಾಣ ಮಾಡಿ ದೈವಗಳಿಗೆ ನೇಮ, ವಾರ್ಷಿಕ ಪರ್ವ ಸೇವೆಯನ್ನ ಕೊಡಲು ಆರಂಭಿಸುತ್ತಾರೆ. ಕ್ರಮೇಣ ಜನರ ಸಂಕಷ್ಟಗಳೆಲ್ಲ ಪರಿಹಾರವಾಗುತ್ತದೆ. ಇದು ಈ ಕ್ಷೇತ್ರ ಶ್ರೀ ಕಲ್ಕುಡಮಾಡ ಪದ್ಮುಂಜ ಅಂತೇಳಿ ಪ್ರಸಿದ್ಧವಾಗಿರುವಂತಹ ಕ್ಷೇತ್ರ. ಈ ಕ್ಷೇತ್ರವು ಹಿಂದೊಂದು ಸಮಯದಲ್ಲಿ ಪಾಳು ಬಿದ್ದಂತಹ ಕ್ಷೇತ್ರವಾಗಿದ್ದು, ಈ ದಿನ ಕಳೆದಂತೆ ಈ ಊರಿನಲ್ಲಿ ಕಷ್ಟ ನಷ್ಟಗಳು ತೋರಿಸಿ ಬಂದಂತಹ ಸಂದರ್ಭದಲ್ಲಿ ಈ ಊರಿನ ಪರವೂರಿನ ಎಲ್ಲ ಜನರು ಸೇರಿಕೊಂಡು ಈ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪ ಇಟ್ಟುಕೊಂಡು ಆ ಕಾರ್ಯಕ್ಕೆ ಒಂದು ಪ್ರಾರಂಭ ಮಾಡ್ತಾರೆ. ತದನಂತರದಲ್ಲಿ ಈ ಊರಿನಲ್ಲಿ ಬಂದಂತಹ ಅನೇಕ ಕಷ್ಟ ನಷ್ಟಗಳೆಲ್ಲ ದೂರವಾಗಿ ಮುಂದೊಂದು ದಿನ ಈ ಊರಿಗೆ ಸುಭಿಕ್ಷೆ ಉಂಟಾಗಿದೆ ಅಂತ ಹೇಳಿದರೆ ಅದಕ್ಕೆಲ್ಲ ಕಾರಣ ಈ ಕ್ಷೇತ್ರದಲ್ಲಿ ಆಗಿರುವಂತಹ ಆ ದೈವಗಳ ಜೀರ್ಣೋದ್ಧಾರ ಆಗಿರುವಂತಹ ಕೆಲಸಗಳಿಂದಾಗಿ ಈ ಊರಿನಲ್ಲಿ ಸುಭಿಕ್ಷೆ ನೆಲೆಸಿರುವಂಥದ್ದು ಇಲ್ಲಿಯ ಒಂದು ಪ್ರತೀತಿ. ಕಲ್ಕುಡಮಾಡ ಪದ್ಮುಂಜ ಇಲ್ಲಿ ಸುಮಾರು 11 ವರ್ಷಗಳ ಹಿಂದೆ ಇದು ಜೀರ್ಣೋದ್ಧಾರಗೊಂಡಿತು. ಈ ಹಿಂದೆ ಇಲ್ಲಿ ಕಾಡುಗಳ ನಡುವೆ ಈ ಒಂದು ಕ್ಷೇತ್ರ ಜೀರ್ಣಾವಸ್ಥೆಯಲ್ಲಿತ್ತು. ಆವಾಗ ಇಲ್ಲಿ ತುಂಬ ಸಮಸ್ಯೆಗಳು ಕಾಣ್ತಾ ಇತ್ತು. ಏನಂತ ಹೇಳಿದರೆ, ಗೋಮಾಳಕ್ಕೆ ಬಿದ್ದಂತಹ ದನಗಳು, ನಾವು ತುಳುವಲ್ಲಿ ಹೇಳ್ತಾರೆ ಪೆಟ್ಟು ತಿಕ್ಕಿದ ಸೈತನ ಅಂತೇಳಿ, ಅಂದರೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಥರ ಸಾಯುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಈ ಒಂದು ಕ್ಷೇತ್ರ ಅಜೀರ್ಣಾವಸ್ಥೆಯಲ್ಲಿದ್ದು ಇದು ಪ್ರತಿಷ್ಠಾಪನೆಗೊಂಡ ನಂತರ ಇಲ್ಲಿ ದನಗಳು ಒಂದು ಸಡನ್ನಾಗಿ ಸಾಯುವಂಥದ್ದು ನಿಂತೋಯ್ತು. ನಂತರ ಮಕ್ಕಳಿಲ್ಲದವರು ಈ ಕ್ಷೇತ್ರದಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡಾಗ, ದೈವಗಳಲ್ಲಿ ಹರಕೆ ಮಾಡಿಕೊಂಡಾಗ ಅದು ಕೂಡ ಇಲ್ಲಿ ಅವರಿಗೆ ಸರಿಯಾದಂತಹ ಫಲವನ್ನು ನಾವು ಕಂಡಿದ್ದೇವೆ. ಉದಾಹರಣೆಗೆ ಹೇಳಬೇಕಿದ್ರೆ, ಇಲ್ಲಿ ಒಬ್ಬರು ಸರಿಗೆ ಮಕ್ಕಳಿಲ್ಲ ಅಂತ ಹೇಳ್ತಾ ಇದ್ರು, ಕೊರಗಿನಲ್ಲಿದ್ದರು. ಆ ತಂದೆ ತಾಯಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡ ಇದರಲ್ಲಿ ಅವರಿಗೊಂದು ಹೆಣ್ಣು ಮಗುವಾಗಿದೆ. ಅದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಇದೀಗ ಊರ ಭಕ್ತರು ಬಹಳ ವೈಭವದಿಂದ ದೈವಗಳಿಗೆ ವಾರ್ಷಿಕ ನಿಯಮವನ್ನ ನೆರವೇರಿಸುತ್ತಾರೆ. ಅಲ್ಲದೆ ಯಾವ ಕೋರ್ಟ್ನಲ್ಲೂ ಪರಿಹಾರವಾಗದ ವ್ಯಾಜ್ಯ ಇಲ್ಲಿ ಇತ್ಯರ್ಥವಾಗುತ್ತದೆ. ಮದುವೆಯಾಗದವರಿಗೆ ಮದುವೆ, ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ, ರೋಗ ಶಮನಕ್ಕೆ ಲೆಕ್ಕೆಸಿರಿ ದೈವಕ್ಕೆ ಸೀರೆ, ಮಲ್ಲಿಗೆಯನ್ನ ಹರಕೆ ನೀಡಲಾಗುತ್ತದೆ. ಕಲ್ಕುಡ ದೈವಕ್ಕೆ ಸಿಯಾಳ ಹರಕೆ ನೀಡುವ ವಾಡಿಕೆಯೂ ಇದೆ. ಇದೀಗ ಇಲ್ಲಿನ ದೈವಗಳ ಕಾರಣಿಕದ ಬಗ್ಗೆ ಎಲ್ಲರೂ ಕೊಂಡಾಡುತ್ತಾರೆ. ಊರ ಪರವೂರ ಭಕ್ತರು ಇಲ್ಲಿಗೆ ಬಂದು ಹರಕೆಯನ್ನ ಕೊಟ್ಟು ತಮ್ಮ ಸಂಕಷ್ಟಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುತ್ತಿದ್ದಾರೆ. ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು. ನಮ್ಮ ಕುಡ್ಲ ಈಗ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲ 24/7 ಇದು ವಿಶ್ವಾಸದ ಪ್ರತಿಬಿಂಬ.